वीरभद्राय सत्यधर्मरताय तथार्थपुरुषाय रामदेवने श्रीराम जय राम जय जय राम 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 ಒಟ್ಟಿಗೆ ಸೇರಿ ಎಲ್ಲ ಇಂದು ಗಣೇಶನ ಮಾಡಿ ಮಹಾಗಣಪತಿ ದೇವರಿಗೆ ಒಂದು ಒಳ್ಳೆಯ ಪ್ರಭಾವವನ್ನು ಸಮರ್ಪಿಸಿದ್ದಾರೆ. ಇದು ಸುಬ್ರಹ್ಮಣ್ಯನ ಆ ಸನ್ನಿಧಿಯಿಂದ ಪುಣ್ಯ ಸ್ಥಳದಿಂದ ಇನ್ನೊಂದು ಪುಣ್ಯ ಸ್ಥಳಕ್ಕೆ ಮಹಾಗಣಪತಿ ದೇವರ ಮೆರವಣಿಗೆಯಲ್ಲಿ ಕೊಂಡೋಗ್ತಾ ಇದ್ದಾರೆ. ಅಂತ ಹೇಳಿದರೆ ದೇವರ ಪರಿಪೂರ್ಣ ಅನುಗ್ರಹ ಮತ್ತು ಭಕ್ತಾದಿಗಳ ಈ ಒಂದು ಸೇವೆ ಆ ದೇವರು ಸ್ವೀಕಾರ ಮಾಡಿಕೊಂಡು ಪ್ರಭಾವಳಿಯನ್ನು ಎಷ್ಟೋ ಜನರ ಡೊನೇಷನ್ ಮೂಲಕ ಮಾಡಿಸಿದ್ದಾರೆ. ಇದು ಇವತ್ತು ಇಲ್ಲಿಂದ ಮೆರವಣಿಗೆಯಲ್ಲಿ ಕೊಂಡೋಗಿ ಮಹಾಗಣಪತಿ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ನಿಜವಾಗಲೂ ಪುಣ್ಯ ಕೆಲಸ. ಯಾವುದು ನಾವು ಕೆಲಸ ಮಾಡದಿದ್ದರೂ ನಾವು ದೇವರಿಗೆ ಪ್ರೀತಿ ಆಗುವಂಥ ಕೆಲಸ ಮಾಡಬೇಕು. ಆಗ ಆ ದೇವರಿಗೂ ಪ್ರೀತಿ ಆಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಹಾಗೆ ಯಾರೆಲ್ಲ ಈ ಒಂದು ಸೇವಾ ಸಮಿತಿಯಲ್ಲಿ ಇದ್ದುಕೊಂಡು 34 ವರ್ಷದಿಂದ ಹಗಲು ರಾತ್ರಿ ಎನ್ನದೇ ಸೇವೆ ಮಾಡಿದ್ದಾರೆ, ಎಲ್ಲರಿಗೂ ಪರಮಾತ್ಮ ಅವರಿಗೂ ಅವರ ಮನೆಯವರಿಗೂ ಎಲ್ರಿಗೂ ಹಾಗೂ ದೀರ್ಘಾಯುಷ್ಯವನ್ನು ಕೊಟ್ಟು ಎಲ್ಲರ ಮನೆಯಲ್ಲಿ ಮಹಾಗಣಪತಿ ದೇವರ ಪರಮಾನುಗ್ರಹ ಇರಲಿ, ಬೆಳಕು ಇರಲಿ, ಮಹಾಗಣಪತಿ ಸೇವೆಯನ್ನು ಮಾಡುವ ಭಾಗ್ಯವನ್ನು ಕರುಣಿಸಲಿ. ಹಾಗೆ ಯಾರೆಲ್ಲ ಈ ಪ್ರಭಾವಳಿಗೆ ಮತ್ತು ನಡೆಯುವಂತಹ ಆ ವಿಘ್ನೇಶ್ವರನ ಆ ಒಂದು ಸೇವೆಗೆ ಯಾರೆಲ್ಲ ಡೊನೇಷನ್ ಕೊಡ್ತಾರೋ ಎಲ್ಲರಿಗೂ ದೇವರು ಒಳ್ಳೆಯದೇ ಮಾಡಲಿ. ಅವರೆಲ್ಲರ ಮನೆಯಲ್ಲಿ ಏನು ಕಷ್ಟಗಳುಂಟ ಎಲ್ಲ ಪರಿಹಾರ ಆಗಲಿ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಜ್ಞಾನ ಶಕ್ತಿಯನ್ನು ಕೊಡಲಿ. ಯಾರೆಲ್ಲ ಮಾಡಿ ಒಂದು ತುಳಸಿ ದಳವನ್ನು ದೇವರಿಗೆ ಸಮರ್ಪಣೆ ಮಾಡಿದರು, ಅದು ಭಕ್ತಿಯಿಂದ ಮಾಡಿದರೆ ದೇವರು ಸ್ವೀಕಾರ ಮಾಡಿಕೊಡ್ತಾರೆ. ಹಾಗೆ ನೀವೆಲ್ಲರೂ ಸೇರಿ ಭಕ್ತಿಯಿಂದ ಸಮರ್ಪಣೆ ಮಾಡಿ ಸುಪ್ರೀತನಾಗಿ ನಿಮ್ಮೆಲ್ಲರಿಗೂ ಕೊಡಲಿ. ನಿಮ್ಮ ಮನೆಯವರಿಗೂ ಎಲ್ಲರಿಗೂ ಎಲ್ಲರಿಗೂ ದೇವರ ಸೇವೆ ಮಾಡೋ ಭಾಗ್ಯ ಇರುವುದಿಲ್ಲ. ಹಾಗೆ ನೀವೆಲ್ಲರೂ ಸೇರಿ ದೇವರ ಸೇವೆ ಮಾಡಿದ್ದೀರಿ, ಅದರಷ್ಟು ದೊಡ್ಡ ಪುಣ್ಯ ಕೆಲಸ ಯಾವುದಿಲ್ಲ. ಹೀಗಾಗಿ ನೀವೆಲ್ಲರೂ ಏನು ಮುಂಚಿನ ಜನ್ಮದಲ್ಲಿ ಏನಾದರೂ ಪಾಪಕರ್ಮಗಳಿದ್ದರೆ ಎಲ್ಲವನ್ನೂ ನಿವಾರಣೆ ಮಾಡಿ ನಿಮ್ಮೆಲ್ಲರಿಗೂ ದೇವರು ಪುಣ್ಯ ಫಲಾಪ್ರಾಪ್ತಿ ಮಾಡಿ ನಿಮ್ಮೆಲ್ಲರ ಬೇಡಿಕೆಯನ್ನು ವಿಜೃಂಭಣೆಯಿಂದ ಆ ಸೇವೆ ನಡೆಯುವಂತಾಗಿದೆ. ಸುಬ್ರಹ್ಮಣ್ಯ ಸನ್ನಿಧಿಯಿಂದ ಪ್ರಭಾವವನ್ನು ಕೊಂಡೋಗೋದ್ರಿಂದ ಇನ್ನೂ ಅದಕ್ಕೆ ಶಕ್ತಿಯನ್ನು ಕಲಿಸಿ ಎಲ್ಲರಿಗೂ ಒಳಿತನ್ನೇ ಮಾಡಿ ಹೇಳಿ ನಾವು ಭಕ್ತಿಪೂರ್ವಕವಾಗಿ ಸುಬ್ರಹ್ಮಣ್ಯನ ಪಾದಾರಗಳಿಗೆ ಅಡ್ಡಬಿಟ್ಟು ತಿಳಿದುಕೊಂಡು ಶ್ರೀ ಸುಬ್ರಹ್ಮಣ್ಯ ದೇವರ ಪಾದಾರಕ್ಕೆ ಗೋವಿಂದಾನೆ ಗೋವಿಂದ, ಗಣಪತಿ ದೇವರ ಪಾದಾರಕ್ಕೆ ಗೋವಿಂದಾನೆ ಗೋವಿಂದ, ಗೋವಿಂದಾನೆ ಗೋವಿಂದ.
ಊಟ ಬರೋದ್ರ ಮಾತೆಲ್ಲ ಬಗ್ಗೆ ಮಾತು ಸೇರಿದೆ ಮನಸ್ಸಿನಲ್ಲಿ ದೇವತೆಯಲ್ಲಿ ಪ್ರಭಾವನೆ ಬಹುಮುಖ್ಯమైన ಪ್ರತಿನಿಧಿ ಮಾತ ನಮ್ಮ ವೆಂಕಟೇಶ್ವರ ನಮ್ಮ ವಿಚಾರ ಮತ್ತೆ ಚಾರಣೆ ಬರೋದಿಲ್ಲ ನೆಕ್ಸ್ಟ್ ಸೇರಿದ ಮಾತ ಬಂದು ಬಾಗಿಲು ಪರವಾಗಿ ಮತ್ತೆ ಸೇರಿದ ವ್ಯವಸಾಯ ಮಾತ ಅವಶ್ಯಪೂರ್ಣ ದೇವರಿಗೆ ಆರೋಗ್ಯ ನೋಡಬಹುದು ಮಾತುಗಳನ್ನು ನಿರ್ವಿಘ್ನವಾಗಿ ಕೆಲಸ ಮಹಾಗಣಪತಿ ಗಣಪತಿ ನಮ್ಮ ಮಾತಲ್ಲಿ ಒಟ್ಟಾಗಿ ಕಾರ್ಯಕ್ರಮ ಯಶಸ್ಸು ಪೂರೈಕ ದೈವಾಲಯ ಇಲ್ಲಿ ಮಾತೆಲ್ಲ ಬಗ್ಗೆ ಸಹ ರೆಡ್ಡಿ ಈ ಪ್ರವಾಹಕ್ಕೆ ಈ ಊರಿನಂತೆ ಮಾತಾಡಿದ್ದೀವಿ ಅಲ್ಲಿ ಅನ್ನ ಮತ್ತು ಅದು ಕಟ್ಟೆಯಿದ್ದೀವಿ ಎಲ್ಲ ಆ ಮಾನವ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ Wait.